ಹೂವಿನ ಅಂಗಡಿಯ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯನ್ನು ಬಂಧಿಸಿದ್ದಾರೆ ಮಂಗಳೂರು ಬಂದರು ಠಾಣಾ ಪೊಲೀಸರು. ಬೆಳ್ತಂಗಡಿ ನಿವಾಸಿ ಹಮೀದ್ ಬಂಧಿತ ಆರೋಪಿ. ಕುತೂಹಲಕಾರಿ ರೀತಿಯಲ್ಲಿ ಪತ್ತೆಯಾದ ಕಳ್ಳತನ, ಹಣ ಹಾಗೂ ಇತರ ವಸ್ತುಗಳನ್ನು ಹುದುಗಿಸಿಟ್ಟಿದ್ದ ಕಳ್ಳ. ಜಿಲ್ಲೆಯ ಕುಖ್ಯಾತ ಕಳ್ಳರ ಪಟ್ಟಿಯಲ್ಲಿ ಗುರುತಿಸಿದ್ದ ಹಮೀದ್ ಹಲವು ಠಾಣಾ ವ್ಯಾಪ್ತಿಯಲ್ಲಿ ಈತನ ಬಗ್ಗೆ ಪ್ರಕರಣಗಳು ದಾಖಲಾಗಿತ್ತು. 20 ಕುಖ್ಯಾತ ಕಳ್ಳರ ಜಾಡು ಹಿಡಿದಿದ್ದರು ಪೊಲೀಸರು. ಈ ಸಮಯದಲ್ಲಿ ಪೊಲೀಸ್ ನಿಗಾದಿಂದ ತಪ್ಪಿಸಿಕೊಂಡಿದ್ದ ಈ ಆರೋಪಿ ಸಂಶಯದ ಮೇಲೆ ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಈ ಸಂದರ್ಭದಲ್ಲಿ ಕಳ್ಳತನ ಒಪ್ಪಿಕೊಂಡಿದ್ದಾನೆ ಹಮೀದ್. ಆರೋಪಿ ಕಳ್ಳತನ ಮಾಡಿದ 9 ಲಕ್ಷ ಹಣದಲ್ಲಿ 3 ಲಕ್ಷವನ್ನ ಮೋಜಿಗಾಗಿ ಖರ್ಚು ಮಾಡಿದ್ದ. ಉಳಿದ ಹಣವನ್ನ ನೆಲ್ಲಿಕಾಯಿ ರಸ್ತೆಯಲ್ಲಿ ಕುಸಿದು ಬಿದ್ದ ಕಟ್ಟಡದಲ್ಲಿ ಹುದುಗಿಸಿಟ್ಟಿದ್ದ. ತನ್ನಲ್ಲಿರುವ ಹಣ ಖಾಲಿಯಾದ ಬಳಿಕ ಈ ಹಣವನ್ನು ಕೊಂಡೊಯ್ಯುವ ಯೋಜನೆ ಹಾಕೊಂಡಿದ್ದ ಕಳ್ಳ ಈ ಮಧ್ಯೆ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಹಣ ಹುದುಗಿಸಿಟ್ಟ ಜಾಗ ಇದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ ಪೊಲೀಸರಿಗೆ. ಬಳಿಕ ಆತನ ಜಾಗವನ್ನು ತೋರಿಸಿದ್ದಾನೆ. ಆದರೆ ಆ ಜಾಗಕ್ಕೆ ಹೋದಾಗ ಪೊಲೀಸರಿಗೆ ಶಾಕ್ ಆದಿತ್ತು. ಪಾಳುಬಿದ್ದ ಕಟ್ಟಡವನ್ನ ನೆಲಸಮ ಮಾಡಿದ್ರು ಜಾಗದ ಮಾಲಕರು. ನೆಲಸಮ ಮಾಡುವ ಸಮಯದಲ್ಲಿ ಜೆಸಿಬಿ ಆಪರೇಟರ್ಗೆ ಸಿಕ್ಕಿತ್ತು ಈ ಒಂದು ಹಣ. ಆ ಹಣವನ್ನ ಜೆಸಿಬಿ ಆಪರೇಟರ್ ಎಲ್ಲರಿಗೂ ಹಂಚಿ ಖಾಲಿ ಮಾಡಿದ್ದ. ಬಾಕಿ ಉಳಿದ 5,80,000 ಹಣವನ್ನ ಪೊಲೀಸರು ರಿಕವರಿ ಮಾಡಿದ್ದಾರೆ. ಬಂಧಿತ ಕಳ್ಳನ ಮೇಲೆ ರಾಜ್ಯಾದ್ಯಂತ ಸುಮಾರು 35ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿವೆ. 22 ವಾರಂಟ್ಗಳನ್ನು ಹೊಂದಿದ್ದ ಈ ಕಳ್ಳ. ನವೆಂಬರ್ನಲ್ಲಿ ಒಂದು ಕಳ್ಳತನ ಪ್ರಕರಣ ಆಗಿತ್ತು. ಅದರಲ್ಲಿ ಹೂವಿನ ವ್ಯಾಪಾರಿಯೊಬ್ಬರದು ಸುಮಾರು 9 ಲಕ್ಷದಷ್ಟು ಹಣ ತನ್ನ ಶಾಪಲ್ಲಿ ಇಟ್ಟಂಥ ಸಂದರ್ಭದಲ್ಲಿ ಅದು ಕಳ್ಳತನ ಆಗಿತ್ತು. ಆ ಕಳ್ಳತನ ಆಗೋದ್ರ ಜೊತೆಗೆ DVR ಕೂಡ ಅವನು ಕಳ್ಳ ಏನಿದ್ದಾನೆ ಕದ್ಕೊಂಡು ಹೋಗಿದ್ದ ಅಂತ ಕಂಪ್ಲೇಂಟ್ ಕೊಟ್ಟಿದ್ದರು. ನಾವು ಪ್ರಾರಂಭದಲ್ಲಿ ಅದು ಪ್ರಕರಣ ಆಗಿದೆಯೋ ಇಲ್ಲೋ ಅನ್ನೋಂಥದ್ದೇ ನಮಗೆ ಸ್ವಲ್ಪ ಅನುಮಾನ ಇತ್ತು. ಯಾಕಂದರೆ 9 ಲಕ್ಷದಷ್ಟು ಹಣ ಯಾವ ರೀತಿ ಇಟ್ಟೋಗ್ತಾರೆ ಅನ್ನೋಂಥದ್ದು. ನಂತರ ಅವ್ರ ಫಿರ್ಯಾದಿಗಳನ್ನು ನಾವು ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಅವ್ರು 9 ಲಕ್ಷ ಇಟ್ಟೋಗಿರೋದು ಹೌದು ಅನ್ನೋಂಥದ್ದು ಖಾತ್ರಿ ಆದಮೇಲೆ ಪ್ರಕರಣ ದಾಖಲು ಮಾಡಿಕೊಂಡು ನಾವು ತನಿಖೆ ಮಾಡ್ತಾಯಿದ್ವಿ. ಆದರೆ ಯಾವುದೇ ಒಂದು ಲೀಡ್ ಸಿಕ್ಕಿರಲಿಲ್ಲ. ನಂತರದ ದಿನಗಳಲ್ಲಿ ಈ ಅನುಮಾನಾಸ್ಪದ ವ್ಯಕ್ತಿಗಳು ಮತ್ತು ನಮ್ಮ MOBಗಳೇನಿರ್ತಾರೆ ಅವ್ರುಗಳನ್ನ ನಾವು ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಒಬ್ಬ ಆರೋಪಿ, ಅವನ ಹೆಸರು ಹಮೀದ್ ಜಾಫರ್ ಅಂತ, ಅಲಿಯಾಸ್ ಹಮೀದ್ ಅಂತ. ಇವನು ಸುಮಾರು ಒಂದು 48 ವರ್ಷ ಇದೆ ಮತ್ತು ಇವನು ಬೆಳ್ತಂಗಡಿ ತಾಲೂಕು ಪದಂಗಡಿ ಅಂತ ಏನು ಗ್ರಾಮ ಇದೆ ಅಲ್ಲಿ ಅವನು ಆಗಿರ್ತಾನೆ. ಸೊ ಅವನ ಒಂದು ಮೂಮೆಂಟ್ ಎಲ್ಲೂ ಕಾಣದೇ ಇದ್ದಿದ್ದರಿಂದ ಅವನ್ನ ಟ್ರ್ಯಾಕ್ ಮಾಡಿ ಅವನು ಹಿಡಿದಾಗ ಈ ಒಂದು ಕೃತ್ಯವನ್ನು ಮಾಡಿರುವಂಥದ್ದನ್ನು ಒಪ್ಕೊಂಡಿದ್ದಾನೆ. ಬಟ್ ಕೃತ್ಯ ಆದಮೇಲೆ ಏನಾಗಿದ್ದಾನೆ, ಅವನು ಸುಮಾರು 9 ಲಕ್ಷದಲ್ಲಿ ಸ್ವಲ್ಪ ಹಣವನ್ನು ತೊಗೊಂಡು ಇನ್ನು ಉಳಿದಂಥ ಹಣನ ಇಲ್ಲಿ ನೆಲ್ಲಿಕಾರ್ ರೋಡಲ್ಲಿರುವಂಥ ಒಂದು ಓಲ್ಡ್ ಬಿಲ್ಡಿಂಗ್ ಅಡಿಯಲ್ಲಿ ಊತಿಟ್ಟು ಹೋಗ್ತಾನೆ. ಅವನು 1-2 ದಿನ ಬಿಟ್ಟು ಅದನ್ನು ಮತ್ತೆ ತೊಗೊಂಡೋಗ್ಲಿಕ್ಕೆ ಬರೋಷ್ಟೊತ್ತಿಗೆ ಅದು ಆ ಬಿಲ್ಡಿಂಗ್ ಡೆಮಾಲಿಷನ್ ಮಾಡಿರ್ತಾರೆ. ಸೊ ಆ ಡೆಮಾಲಿಷನ್ ಆಗಿದ್ದ ಬಿಲ್ಡಿಂಗು ಏನು ಮಾಡಬೇಕು ಅಂತ ಮತ್ತು ಸ್ವಲ್ಪ ವಾಚ್ ಮಾಡೋಣ, ಎಲ್ಲ ಒಂದು ಗ್ರೌಂಡ್ ಲೆವೆಲ್ಲಿಗೆ ಡಿಸ್ಪೋಸ್ ಆಗೋ ಅಂತಕ್ಕೆ ಬಂದಾಗ ಮತ್ತೆ ಇನ್ನೊಂದು ಬಂದು ತೊಗೊಂಡೋಗೋಣ ಅಂತ ವಿಚಾರ ಮಾಡಿ ಸ್ವಲ್ಪ ವಾಚ್ ಮಾಡ್ಕೊಂಡಿರ್ತಾನೆ. ಬಟ್ ಒಂದು ಫೈನ್ ಡೇ ಈ JCB ಅವರೆಲ್ಲ ತೆಗಿಬೇಕಾದ್ರೆ ಅವ್ರಿಗೆ JCB ಅವ್ರು ಅಗಿಬೇಕಾದ್ರೆ ಅವ್ರಿಗೆ ಆ ಹಣ ಸಿಗುತ್ತೆ. ಆ ಹಣ ಸಿಕ್ಕಾಗ JCB ಆಪ್ರೇಟ್ರು ಮತ್ತು ಅಲ್ಲಿದ್ದವ್ರು ಯಾರಿದ್ದಾರೆ ಅವರವರೇ ಹಣನ ಸ್ವಲ್ಪ ಹಂಚ್ಕೊಂಡು ಆ ಹಣವನ್ನು ಉಪಯೋಗಿಸ್ಕೊಂಡಿರ್ತಾರೆ. ಯಾರಿಗೂ ಹೇಳಿರೋದಿಲ್ಲ. ಆ ನಂತರದಲ್ಲಿ ಇಲ್ಲಿ ಕೃತ್ಯ ಆಗಿದೆ ಅಂತಂದಾದಮೇಲೆ ಇಂಥ ಕಡೆ ಇಟ್ಟಿದ್ದ ಅಂತ ಆರೋಪಿ ಸಿಕ್ಕ ಮೇಲೆ ಆ JCB ಆಪ್ರೇಟರ್ ಯಾರಿದ್ದಾರೆ ಅಂತ ಅವ್ರನ್ನ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಅವ್ರ ಹತ್ರ ಅವ್ರಿಗೆ ವಶಕ್ಕೆ ಸಿಕ್ಕಿದ್ರಲ್ಲಿ ಸುಮಾರು 5,80,000 ಹಣ ಏನಿದೆ ಅದನ್ನು ಅವ್ರು ಇನ್ನೂ ಉಳಿಸ್ಕೊಂಡಿದ್ರು. ಆ ಹಣವನ್ನು ಸೀಸ್ ಮಾಡಿ ಈಗ ನಾವು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡ್ತಾಯಿದ್ದೀವಿ. ಈ ಆರೋಪಿ ಏನಿದ್ದಾನೆ ಜಾಫರ್ ಹಮೀದ್ ಅನ್ನೋಂಥವನು, ಇವನ ಮೇಲೆ ಸುಮಾರು 30ಕ್ಕೂ ಹೆಚ್ಚು ಕಳ್ಳತನ ಪ್ರಕರಣಗಳು ಇದ್ದಾವೆ. ಸುಮಾರು 22ಕ್ಕೂ ಹೆಚ್ಚು ವಾರೆಂಟ್ಗಳು ಬೇರೆ ಬೇರೆ ಪೊಲೀಸ್ ಸ್ಟೇಷನಲ್ಲಿ ಇದ್ದಾವೆ. ನಮ್ಮ ಮಂಗಳೂರು ನಗರದ ಉತ್ತರ ಠಾಣೆಯಲ್ಲೇ ಸುಮಾರು 4 ಪ್ರಕರಣಗಳಲ್ಲಿ ಇವನು ಬೇಕಾಗಿದ್ದಂಥವನಾಗಿದ್ದಾನೆ. ಆ ಕಡೆ ಈ ಕಡೆ ನೋಡಿದ್ದಾರೆ ಯಾರ್ದೋ ಇರ್ಬೋದಾ ಅಂತಂದು. ಯಾರ್ದು ಅಲ್ಲ ಅಂತಂದಾಗ ಅವರು ಸರ್ ನಮಗೂ ಭಾಳ ಕಷ್ಟ ಇತ್ತು, ದೇವರೇ ಕೊಟ್ಟಿದ್ದಾನೆ ನಮಗೆ ಅಂತಂದು ನಾವು ಉಪಯೋಗಿಸ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ಆ್ಯಸ್ ಸಚ್ ಅಫೆನ್ಸ್ ಅಂತ ಏನಾಗಲ್ಲ. ಬಟ್ ಎಷ್ಟು ಹಣ ಅವ್ರು ಉಪಯೋಗಿಸ್ಕೊಂಡಿದ್ದಾರೆ ಅದನ್ನು ವಾಪಸ್ಸು ಕೊಡಬೇಕಾಗತ್ತೆ.